ಮಂಗಳೂರಿನ ವೆಲೆನ್ಸಿಯಾ ಬಳಿ ಇರುವ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನೂತನ ಬಜಾಜ್ ಪ್ಲಾಟಿನಾ 110 ಸಿಪಿಎಸ್ ಬೈಕ್ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು. ಯುವ ಜನತೆಯಲ್ಲಿ ಭಾರಿ ಕ್ರೇಜ್ ಹೊಂದಿರುವ ಹಾಗೂ ಅತ್ಯುತ್ತಮ ಮೈಲೇಜ್ ಹೊಂದಿರುವ ಬಜಾಜ್ ಪ್ಲಾಟಿನಾ 110 ಸಿಪಿಎಸ್ ಬೈಕ್ ಇದೀಗ ವಿನೂತನ ಶೈಲಿಯಾಗಿ ಮಂಗಳೂರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ನಗರದ ವೆಲೆನ್ಸಿಯಾ ಬಳಿ ಇರುವ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನೂತನ ಬಜಾಜ್ ಪ್ಲಾಟಿನಾ 110 ಸಿಪಿಎಸ್ ಬೈಕ್ ಅನ್ನ ಟ್ರಾಫಿಕ್ ಎಸಿಪಿ ಮಂಜುನಾಥ ಶೆಟ್ಟಿ ಅವರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸಬೇಕು, ವಾಹನ ಸವಾರರು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಎಂದರು. ಅಪಘಾತಗಳನ್ನು ನೋಡಿ ಇವಾಗ ನಾವು ಅಪಘಾತಗಳ ಬಾಡಿಯನ್ನು ನಾವು ನೋಡುವುದಿಲ್ಲ, ಸತ್ಯ ಹೇಳುವಂಥದ್ದು. ಯಾಕಂದರೆ ಮಾರ್ಚುರಿ ಒಳಗೆ ಹೋಗುವಾಗ ನಮಗೆ ಅನಿಸೋದಿಲ್ಲ, ನಾವು ಹೋಗೋದೇ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಬಾಡಿಯನ್ನು ನೋಡಲಿಕ್ಕಾಗೋದಿಲ್ಲ, ವಿಕಾರವಾಗಿರುತ್ತೆ. ನಮಗೆ ನೋಡಲಿಕ್ಕೆ ಅಷ್ಟು ಅಂತ ಕಠಿಣ ಹೃದಯವೇ ಇರುವುದಿಲ್ಲ. ಆಮೇಲೆ ಸ್ವಲ್ಪ ಯಾವತ್ತಾದರೂ ಯಾವುದೇ ಕಾರ್ಯಕ್ರಮಗಳು ಹೊರಡುವಾಗ ಸ್ವಲ್ಪ ಬೇಗ ಹೊರಡಿ, ದಯವಿಟ್ಟು ಬೇಗ ಹೊರಡಿ. ಒಂದು 5 ನಿಮಿಷ ನಾನು ಹೇಳಿದಾಗೆ ನಾವೇ ಉಡುಪಿಗೆ ಹೋಗ್ತೇವೆ. ಉಡುಪಿಗೆ ಹೋಗುವಾಗ ನಮಗೆ ನಮ್ಮ ವೆಹಿಕಲಲ್ಲಿ ಹೋದರೆ 50 ಮಿನಿಟ್ಸ್ ಸಾಕಾಗುತ್ತೆ. ಬಸ್ನಲ್ಲಿ ಹೋಗಿ 1.25 ಗಂಟೆ. ಬಹುಶಃ ನಾರ್ಮಲ್ ಆಗಿ 160ಯಲ್ಲಿ ಹೋದರೆ 1 ಗಂಟೆ ಸಾಕಾಗುತ್ತೆ. ಸೊ ಐ ಆಮ್ ಸೇವಿಂಗ್ 10 ಮಿನಿಟ್ಸ್ ಇನ್ಸ್ಟೆಡ್ ಆಫ್ ಐ ಆಮ್ ಸ್ಯಾಕ್ರಿಫೈಸಿಂಗ್ ಮೈ ಲೈಫ್. ಫಾರ್ 10 ಮಿನಿಟ್ಸ್ ಐ ಆಮ್ ಸ್ಯಾಕ್ರಿಫೈಸಿಂಗ್ ಮೈ ಲೈಫ್. ದಟ್ಸ್ ಆಲ್. ಏನು ನೀವು ಬಹುಶಃ ಅನಾಲಿಸಿಸ್ ಮಾಡಿದರೆ, ಬಹುಶಃ ನಿಮ್ಮ ಕಂಪನಿಯವರು ಹೇಗೆ ರಿಸರ್ಚ್ ಮಾಡ್ತಾರೆ ಅದೇ ರೀತಿಯಲ್ಲಿ ನಮ್ಮ ಅಪಘಾತಗಳು ಯಾಕಾಗುತ್ತೆ ಅಂತ ನೀವು ಒಂದು ಅನಾಲಿಸಿಸ್ ಮಾಡಿದರೆ ಖಂಡಿತ ನಿಮಗೆ ಅದರಲ್ಲಿ ಒಂದು ರಿಸಲ್ಟ್ ಸಿಗುತ್ತೆ. ಇನ್ನು ಬಜಾಜ್ ಆಟೋ ಸಂಸ್ಥೆಯ 3 ವೀಲರ್ ವಿಭಾಗದ ಎಜಿಎಂ ರಾಜೇಶ್ ನಾಯರ್ ಅವರು ಮಾತನಾಡಿ, ಬೈಕ್ ಸವಾರರು ವಾಹನ ಚಲಾವಣೆ ಮಾಡುವಾಗ ಜಾಗೃತೆ ವಹಿಸಿಕೊಳ್ಳಬೇಕು ಎಂದರು. The running light, they are running light, and the brakes system what they said. So all related to safety, and the person who is come on here is also towards more safety concern. So whatever suggestion he has given, please take it over. And it's a combination like wear helmet, don't use the mobile phones, please use this vehicle. It gives additional safety to you. Whatever the features they said, 85 PS power, 85 cc, it's 85 cc, right? 110 cc vehicle. So they are running light, brake system, special brake system. It is anti-skid braking system. ಬಜಾಜ್ ಪ್ಲಾಟಿನಾ 110 ಸಿಬಿಎಸ್ ಬೈಕ್ನ ಮೊದಲ 18 ಮಂದಿ ಗ್ರಾಹಕರಿಗೆ ಕೀಯನ್ನ ಗಣ್ಯರು ಹಸ್ತಾಂತರಿಸಿದ್ರು. ಮಾತ್ರವಲ್ಲದೆ ಆಟೋ ರಿಕ್ಷಾ ಖರೀದಿದಾರರಿಗೆ ಲಕ್ಕಿ ಕೂಪನ್ ನೀಡಲಾಗಿದ್ದು, ಇದರ ಲಕ್ಕಿ ಡ್ರಾ ಇದೇ ಸಂದರ್ಭದಲ್ಲಿ ನಡೆಯಿತು. ಇನ್ನು ಸೇಲ್ಸ್ ಮ್ಯಾನೇಜರ್ ಅಹಮದ್ ಸಿದ್ದಿಕ್ ಅವರು ಬೈಕ್ನ ವೈಶಿಷ್ಟ್ಯತೆಯ ಬಗ್ಗೆ ವಿವರಿಸಿದ್ರು. ಕಡಿಮೆ ದರ, ಅತ್ಯುತ್ತಮ ಮೈಲೇಜ್ನೊಂದಿಗೆ ಈ ಬೈಕ್ ತಯಾರಾಗಿದೆ ಎಂದು ಹೇಳಿದ್ರು. ಇದರ ಡಿಕಾಲ್ಸ್ ಆಗಿರ್ಬೋದು, ಎರಡನೆಯ ಸೀಟ್, ಟ್ಯೂಬ್ಲೆಸ್ ಟೈರ್, ಪ್ಲಸ್ ಇದು ಎಲ್ಲದಕ್ಕಿಂತಲೂ ಅಡ್ವಾನ್ಸ್ ಟೆಕ್ನಾಲಜಿ ಅಂತ CBS ಬ್ರೇಕಿಂಗ್ ಸಿಸ್ಟಮ್ ಅನ್ನು ಹೊಂದಿದೆ. ಆಂಟಿ ಸ್ಕಿಡ್ ಬ್ರೇಕಿಂಗ್ ಇದರ ವಿಶೇಷತೆಯಾಗಿದೆ. 110 cc 85 bhp ವೆಹಿಕಲ್ನ 8.6 bhp ಈ ವೆಹಿಕಲ್ DTSI ಇಂಜಿನ್ ಹೊಂದಿಗೆ, ಅದೇ ರೀತಿ ಎಕ್ಸಾಸ್ಟೆಕ್ ಫಿಲ್ಟರ್ಗಳು ಹೊಂದಿದೆ. ಯಾವುದೇ ರೀತಿಯಲ್ಲೂ ಜರ್ಕಿಸಲ್ಲದು. ಇದರ ಅಡ್ವರ್ಟೈಸ್ಮೆಂಟ್ ಹೇಳಿದಾಗೆ ಯಾವುದೇ ರೀತಿಯಲ್ಲೂ ಕೂಡ ಜರ್ಕಿದು. ಈ ಸಂದರ್ಭ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ನ ಎಜಿಎಂ ರಾಘವೇಂದ್ರ ಪ್ರಸಾದ್, ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ನ ಡಿಜಿಎಂ ಗುರುಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.